ರಾಜ್ಯ ಸರ್ಕಾರವು ಸಂಕ್ರಾಂತಿ ಸಿಹಿ ಸುದ್ದಿ ಎಂದು ಹೇಳಿ ಅತಿಥಿ ಉಪನ್ಯಾಸಕರಿಗೆ ವಂಚನೆ ಮಾಡಿದೆ ಎಂದು ಆಕ್ರೋಶಗೊಂಡಿರುವಂತಹ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಬೆಂಗಳೂರಿನ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಹಂಪನಕಟ್ಟೆಯಲ್ಲಿರುವ ವಿವಿ ಕಾಲೇಜಿನಲ್ಲಿರುವಂತಹ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಿದೆ। ಈ ವೇಳೆ ಮಾಧ್ಯಮದೊಂದಿಗೆ ನೋವು ತೋಡಿಕೊಂಡಂತಹ ಅಧ್ಯಕ್ಷ ಧೀರಜ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲೆಯ ಅತಿಥಿ ಉಪನ್ಯಾಸಕರಾದ ನಾವು ಕಳೆದ 1.5 ತಿಂಗಳ ಕಾಲ ಸೇವಾ ವಿಲೀನತೆ ಮತ್ತು ವೇತನ ಹೆಚ್ಚಳಕ್ಕಾಗಿ ತರಗತಿ ಬಹಿಷ್ಕರಿಸಿ ಮುಷ್ಕರದಲ್ಲಿ ತೊಡಗಿದ್ದರ ಪರಿಣಾಮ ಸರ್ಕಾರ ಸಂಕ್ರಾಂತಿಯ ಸಿಹಿ ಸುದ್ದಿ ಎಂದು ಬಿಂಬಿಸಿ ಇಬ್ಬರು ಅತಿಥಿ ಉಪನ್ಯಾಸಕರ ಕೆಲಸವನ್ನ ಒಪ್ಪಂದ ಮಾಡುವಂತೆ ಮಾಡಿ ವೇತನವನ್ನ ಹೆಚ್ಚಿಸಿ ಕೇವಲ ಅರ್ಧದಷ್ಟು ಸಂಖ್ಯೆಯ ಅತಿಥಿ ಉಪನ್ಯಾಸಕರಿಗೆ ಉಳಿತಾಗುವ ಆದೇಶವನ್ನು ಹೊರಡಿಸಿದೆ। ಈ ಆದೇಶದ ಅನ್ವಯ ರಾಜ್ಯದಲ್ಲಿ ಅರ್ಧದಷ್ಟು ಸಂಖ್ಯೆಯ ಅತಿಥಿ ಉಪನ್ಯಾಸಕರಿಗೆ ನಿರುದ್ಯೋಗ ಸೃಷ್ಟಿಯಾಗ್ತಾ ಇದೆ। ಹಿಂದಿನಂತೆ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಅವಕಾಶವನ್ನ ಕಲ್ಪಿಸಿ ಈ ಕೊರೋನಾ ಹಾಗೂ ಆರ್ಥಿಕ ದುಸ್ಥಿತಿಯ ಸಂದರ್ಭದಲ್ಲಿ ನೆರವಿಗೆ ಬರಬೇಕು। ಇದಕ್ಕಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ನಿಯಮದಂತೆ ತರಗತಿಗಳನ್ನ 40ರಿಂದ 45ರಂತೆ ವಿಭಜಿಸಿ ಹೆಚ್ಚುವರಿ ಕಾರ್ಯಭಾರವನ್ನ ಸೃಷ್ಟಿಸಿ ಮತ್ತೆ ತರಗತಿಗಳನ್ನು ತೆಗೆದುಕೊಳ್ಳಲು ಅವಕಾಶ ನೀಡಬೇಕೆಂದು ಹಾಗೂ ಬಡ ಅತಿಥಿ ಉಪನ್ಯಾಸಕರ ಕುಟುಂಬವನ್ನ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಮನವಿಯನ್ನ ಮಾಡಿದ್ರು। ನೊಂದ ಅತಿಥಿ ಉಪನ್ಯಾಸಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ರು। ಈ ನಿರುದ್ಯೋಗದ ಸಮಸ್ಯೆಯನ್ನು ಸರ್ಕಾರವೇ ಸೃಷ್ಟಿಸುವ ಹೊಣೆ ಹೊತ್ತಿದೆ। ಈಗ ನಮ್ಮ ಮನವಿ ಏನಂತ ಹೇಳಿದರೆ, ಹಿಂದಿನ ಆದೇಶ ಏನಿತ್ತು ಅದರ ಪ್ರಕಾರ ಸರ್ಕಾರ ಅದೇ ಆದೇಶದ ಪ್ರಕಾರ 8 ಗಂಟೆ ಅಥವಾ 10 ಗಂಟೆಗಳ ಕಾರ್ಯಭಾರವನ್ನೇ ಕೊಟ್ಟು ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಆದೇಶವನ್ನು ಮತ್ತೆ ಹಿಂಪಡೆದು ಎಲ್ಲರಿಗೂ ಉಪಕಾರ ಮಾಡಬೇಕು ಅಂತ। ಯಾಕಂದರೆ ಈ ಆದೇಶವನ್ನು ಸರ್ಕಾರದ ಈ ಒಂದು ಹುದ್ದೆಯನ್ನು ನಂಬಿ ಅದೆಷ್ಟೋ MA ಆದವರು, MCom ಆದವರು, KCET ಆದವರು, MPhil ಆದವರು ಎಲ್ಲ ಕ್ವಾಲಿಫೈಡ್ಗಳಿದ್ದಾರೆ। ಅದೇ 10 ವರ್ಷ 5 ವರ್ಷಕ್ಕಿಂತ ಮೇಲ್ಪಟ್ಟ ಸರ್ವಿಸ್ ಮಾಡಿದವರು ಕೂಡ ಇದ್ದಾರೆ। ಹಾಗೆ ಇದನ್ನೇ ನಂಬಿದ ಎಷ್ಟೋ ಬಡ ಕುಟುಂಬಗಳಿವೆ। ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಒಂದೇ ವಿನಂತಿ ಏನಂತ ಹೇಳಿದರೆ, ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಳಿತಾಗುವ ರೀತಿಯಲ್ಲಿ ಈ ಆದೇಶವನ್ನು ಬದಲಿಸಿ, ಅಥವಾ ಈಗ ಅವರು ಅದೇ ಆದೇಶವನ್ನು ಉಳಿಸ್ತಾರೆ ಅಂತ ಹೇಳಿದ್ರು ಎಲ್ರಿಗೂ ಅವಕಾಶ ಕೊಡಬೇಕು। ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಜಾಬ್ ಅವಕಾಶಗಳು ಕೂಡ ಇದೆ, ಅಲ್ಲಿ ಆದರೂ ಅವರನ್ನು ನಿಯುಕ್ತಿ ಮಾಡಬೇಕು ಅಂತ ನಮ್ಮದೊಂದು ಸರ್ಕಾರದಲ್ಲಿ ಮನವಿ। ಗಾಯತ್ರಿ ಕಾಸ್ಟ್ ಸ್ಟ್ರೀಟ್ ಕಾಲೇಜಿಂದ ಈಗಾಗಲೇ ಸರ್ಕಾರ 2022ರಂದು ನಮಗೊಂದು ಆದೇಶ ನೀಡಿದೆ, ಏನಂದರೆ ಕೆಲವರನ್ನು ಕೆಲಸ ತಗೊಳ್ಳೋದಂತ। ಸೊ ಇಲ್ಲಿ ಏನಾಗಿದೆ ಅಂತ, ಈ ಆದೇಶದಿಂದ ಸಂಕ್ರಾಂತಿಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಹೇಳಿ ನಮಗೆ ಇಲ್ಲಿ ಬಂದವರಿಗೆ ಯಾರಿಗೆ ಸಹ ಸಿಹಿ ಸುದ್ದಿ ಆಗಲಿಲ್ಲ। ಯಾಕಂತ ಹೇಳಿದರೆ ನಾವು ಇದರಿಂದ ಒಂದು 10,000 ಜನ ತನಕ ಹೊರಗೆ ಉಳಿದಿದ್ದೇವೆ। ಸೊ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಕೆಲಸ ಸಿಗ್ತದೆ ಅಂತ। ಸೊ ಹಾಗಾದರೆ ಬಾಕಿ ಉಳಿದವರು ಎಲಿಜಿಬಲ್ ಅಲ್ವಾ ಅಂತ ನಾನು ಕೇಳ್ತಾ ಇದ್ದೇನೆ। ಸೊ ಇಲ್ಲಿ ಎಷ್ಟೋ ಜನ KCET ಆದವರಿದ್ದಾರೆ, ನೆಟ್ ಕೂಡ ಆದವರಿದ್ದಾರೆ, 8 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ, 10 ವರ್ಷ ಎಕ್ಸ್ಪೀರಿಯನ್ಸ್ ಆದವರಿದ್ದಾರೆ। ಸೊ ಈಗ ನಾವು ಎಲ್ಲಿ ಹೋಗಬೇಕಂತ ಸರ್ಕಾರವೇ ನಮಗೆ ಹೇಳಬೇಕು। ಬೇರೆ ವ್ಯಕ್ತಿಗಳಿಗೆ ನೋಡಿ, ನಾವು ಏನು ಕೆಲಸ ಮಾಡ್ತಿದ್ದೇವೆ, ಆಗ ಇದರ ಏನು ಉದ್ದೇಶ ಅಂದರೆ ಸರಿ, ಸರ್ಕಾರ ನಮಗೇನು ಕೇವಲ 3,000 ಸಂಬಳ ಜಾಸ್ತಿ ಮಾಡಿದ ಹೊರತು 11,000 ಇದ್ದದನ್ನು 13 ಮಾಡಿದ್ದಾರೆ, 13ರಿಂದ 16 ಮಾಡಿದ ಹೊರತು ಬೇರೆ ಮಾಡಿಲ್ಲ। ಯಾಕೆಂದರೆ ಒಬ್ಬನ ಅನ್ನವನ್ನು ಕಿತ್ತು ಮತ್ತೊಬ್ಬ ವ್ಯಕ್ತಿ ಕೊಟ್ಟಾಗೆ ಆಗಿದೆ ಸರ್। ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ದಯನೀಯವಾಗಿ ನಾವು ಹೇಳುವಂಥದ್ದು ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ, ಅಂದರೆ ಸರ್ಕಾರ ಏನು ನಾವದೇನು ನಮ್ಮ ರಾಜ್ಯ ನಾಯಕರು ಅದೇ ಬೇರೆ ಬೇರೆ ರೀತಿಯಲ್ಲಿ ಏನು MLಗಳಿರ್ಬೋದು, MP ಗಳಿರ್ಬೋದು, ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಏನು ಹೇಳುವಾಗ ಅವ್ರು ಹೇಳಿದರು, ಏನು ಸಂಕ್ರಾಂತಿಗೆ ನಿಮಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತೇಳಿ। ಆ ಸಿಹಿ ಸುದ್ದಿ ಕೊಡ್ತೇವೆ ಅಂತೇಳಿ ಅಂದರೆ ಏಕಾಏಕಿ ಏನು ಮಾಡಿದರು ಅಂದರೆ, ಆಗ ಆ ಸಂದರ್ಭದಲ್ಲೆಲ್ಲ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಬಂತು, ಅಂದರೆ ಅವರಿಗೆ ಪ್ರಥಮ ಬಾರಿಗೆ ಆ ವಿಚಾರ ಏನಂತ ಗೊತ್ತಾಗಿಲ್ಲ। ಅಂದೇನು ಇದರ ಏನು 30,000 ಮಾಡಿದ್ದಾರೆ, 32,000 ಮಾಡಿದ್ದಾರೆ, 26,000 ಮಾಡಿದ್ದಾರೆ, ಅಂದರೆ ಅದರ ಒಳಮರ್ಮ ಏನಂದರೆ ಸರಿಸುಮಾರು 7,000 ಅತಿಥಿ ಉಪನ್ಯಾಸಕರ ಅನ್ನವನ್ನು ಕಿತ್ತು ಮತ್ತೊಬ್ಬ ಅತಿಥಿ ಉಪನ್ಯಾಸನೆ ಕೊಡುವಂಥದ್ದು। ಅದರಲ್ಲಿ ನಮಗೆ ಯಾವುದೇ ರೀತಿಯ ತೃಪ್ತಿ ಇಲ್ಲ ಸರ್। ಅಂದರೆ